ಆಟ ಮುಂದುವರಿಸುವ ತಬಕದಲ್ಲಿ ಮಿಡ್ಲೈನ್ ಸಮೀಪ ಸಾಯ್ ಪ್ರೋ ಸಮನಾಲ್ ಗಣ್ಯರೇ ಮನೋಹರ್ ಉದ್ದನೆಯ ಬಿಸಿಲ್ ಮೂಲಕ ಫೈನಲ್ ಕದನ ಶಿವಪ್ರಸಾದ ದಾಳಿಯಲ್ಲಿ ಸ್ಥಳೀಯ ಆಟಗಾರ ಮಂಗಳೂರಿನ ಖ್ಯಾತ ಕಬಡ್ಡಿ ಆಟಗಾರ ಅವಿನಾಶ್ ವಿರಗರಡಿಯಲ್ಲಿ ಪಳಗಿದ ಶಿವಪ್ರಸಾದ ಪ್ರಸ್ತುತ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಆಟವನ್ನ ಪರಿಪೂರ್ಣತೆಯಲ್ಲಿ ಮುಂದುವರಿಸಿದಂತಹ ಕ್ಷಣಗಳಲ್ಲಿ ಯೋಗೀಶ ದಾಳಿ ಮುಂದುವರಿತಾನೆ. ಸಮನಾಲಿನ ಪ್ರತಿಭಾನ್ವಿತ ತಾರೆಗಳ ಮಧ್ಯೆ ಫೈನಲ್ ಕದನದ ಹೋರಾಟ. ಶ್ರೇಷ್ಠತೆಯ ನಿಲುವುಗಳ ಮೂಲಕವಾಗಿ ಜೊತೆಗೆ ಪಂದ್ಯಾವಳಿಯಲ್ಲಿ ಪೂರ್ಣವಾಗಿ ನಮಗೆ ಸಹಕಾರವನ್ನ ಕೊಟ್ಟಿರತಕ್ಕಂಥ ಇನ್ನೊಂದು ವ್ಯಕ್ತಿತ್ವ ಅಂದರೆ ಅದು ಸಾಗರ್ ಸಬ್ಬೂರು ಮತ್ತೆ ಮಜೀದ್ ಮಾನಿ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ಳುತ್ತಾರೆ. ಪರಿಪೂರ್ಣತೆಯ ಆಟಗಾರ ಅವಿನಾಶ ದಾಳಿಯಲ್ಲಿ ಸಾಯಿ ಪ್ರೋ ಡಿಜಿಟಲ್ ಈವೆಂಟ್ಸ್ ಸಮನಾಲಿನ ಸಿತೇಶ್ ಗೌಡ ಅವರ ಪ್ರಾಯೋಜಿತ ತಂಡ ಫೈನಲ್ ಕದನದಲ್ಲಿ ಎರಡು ತಂಡವೂ ಕೂಡ ಫೈನಲ್ಗೆ ಬಂದಿರುವಂತದ್ದು. ಹಾಗಾಗಿ ಈ ತಂಡದ ಎಲ್ಲ ಆಟಗಾರರ ಮದುವೆಗೆ ಫ್ರೀ ಸೌಂಡ್ ಸಿಸ್ಟಮ್ ಅನ್ನು ಕೊಡುವಂತದ್ದು ಸಿತೇಶ್ ಗೌಡ. ಐಕಾನ್ ತಾರೆಗೆ ಅಂಕಣದ ಒಳಭಾಗದಲ್ಲಿ ಅವಕಾಶಗಳಿಲ್ಲ. ಪರಿಣಾಮ ಪಂದ್ಯದ ಮುಂದುವರಿದ ಭಾಗ ವಿನಯ್ ದಾಳಿಯ ಮೂಲಕ ಮರಗಳ್ಳರನ್ನ ಸೆರೆ ಹಿಡಿಯುವ ವಿನಯ್ ಉದ್ಯೋಗದಲ್ಲಿ ಅರಣ್ಯ ಇಲಾಖೆಯಲ್ಲಿ ಮರವತ್ತರವತ್ತನಕ್ಕೊಂದು ಪಾಯಿಂಟ್ಗಳು 60 ಪಾತದೀನಿ ಗಾರ್ಡ್ರಿಂದ ಅರೆಸ್ಟ್ ಮಾಡಲಾಗಿದೆ. ವಿಕ್ರಾಂತ್ SDMನ ಕ್ಯಾಂಪ್ಗೆ ಆಯ್ಕೆಯಾಗಿರುವ ಆಟಗಾರ. ಪರಿಪೂರ್ಣತೆಯ ಸ್ಪಷ್ಟ ಪರಿಚಲನೆಗಳ ಮೂಲಕ ಮುಂದಿನ ದಿನಗಳಲ್ಲಿ ಜೂನಿಯರ್ ತಾರೆಯಾಗಿ SDM ತಂಡದಲ್ಲಿ ಸ್ಪಷ್ಟತೆಯ ಪಾದಚಲನೆ. ಪಚ್ಚು ಅಭಿಮಾನಿ ಬಳಗ ಕೊಂಬೇಲಿನ ವಿರುದ್ಧವಾಗಿ ವಿಕ್ರಾಂತನ ಅದ್ಭುತ ಆಟ. ಮರಳುವ ವೇಳೆಯಲ್ಲಿ ಶಿವಪ್ರಸಾದ ಸ್ಪಷ್ಟತೆಯ ಪಾದಚಲನೆಯಲ್ಲಿ ಅಂಕಗಳನ್ನು ಬೇಟೆಯಾಡುವ ಅದ್ಭುತವಾದ ಆಟಗಾರ. ಸ್ಪಷ್ಟತೆ ಟೋ ಮೂಲಕ ನಿರೀಕ್ಷಿತೆಯ ಪ್ರದರ್ಶನವನ್ನ ಕಾಯ್ದಿರಿಸಿಕೊಂಡ ಆಟಗಾರರುಗಳ ಮೂಲಕ ಕಾರ್ತಿಕ್ ಮೂಲಕ ದಾಳಿ ಹೋರಾಟವನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರಗಳ ಮೂಲಕವಾಗಿ ಫೈನಲ್ ಕದನದ ನಿಲುವುಗಳನ್ನು ಬದಲಿಸಿಕೊಳ್ಳುವಂತಹ ಸ್ಪಷ್ಟತೆ. ಕಾರ್ತಿಕ್ ರೈಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ ಮಾಡಬಲ್ಲ ಆಟಗಾರ. ನಿರೀಕ್ಷೆಗಳನ್ನ ದೊಡ್ಡ ಮಟ್ಟದಲ್ಲಿ ಉಳಿಸಿ ಇದು ಚೇತನ್ ಮಾನಿಂಜ ಪವರ್ಫುಲ್ ಡಿಫೆನ್ಸ್. ಪೂರ್ಣ ಬಲದೊಂದಿಗೆ ಹಿರಿಯ ಆಟಗಾರ. ತಂಡ ಬಲ ಬಂದ ಸಂದರ್ಭ ಕಾರ್ತಿಕ್ ಬಂಧನ. ಮುನ್ನಡೆಯಲ್ಲಿ ಸಾಯಿ ಪ್ರೋ ಸವನಾಲ್ ಮುನ್ನಡೆಯಲ್ಲಿದೆ. 3-2 1 ಅಂಕದ ಅಂತರ. $7,000 ಮತ್ತು $5,000 ನಗದು ಪುರಸ್ಕಾರದ ಫೈನಲ್ ಕದನ. ಗೆದ್ದವರ ಮಡಿಲು ಸೇರಲಿದೆ 7, ಸೋತವರಿಗೆ 5. 2 ಅಂಕಗಳ ಜೊತೆಗೆ ಮರಳಿದ ಶಿವಪ್ರಸಾದ್, ಕಾರ್ತಿಕ್ ನವಾಸ್ ಹೊರಾಂಕಣ ಬಂದ ಸೇರಿದಂತ ಪ್ರತಿಭೆಗಳು. ವಿಕ್ರಾಂತ ಮರಳಿ ಮತ್ತೆ ಅಂಕಣದ ಒಳಭಾಗ ಧೂಳೆಬ್ಬಿಸುತ್ತಿರುವ ಕೊಂಬೇಲಿನ ಹುಡುಗರು ಪ್ರಸ್ತುತ ಅನುಭವದ ಜೊತೆಗೆ
ಯುವ ತಾರೆಗಳ ಸಂಗಮ. ಸುಬಣಕಲ್ ಆನ್ ಆಗಿದೆ. ಕೀರ್ತನ್ ಯೋಗೇಶ ಅಂಕಣದಲ್ಲಿ ಹೆಜ್ಜೆಗಳನ್ನು ಪರಿಪೂರ್ಣತೆಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನಗಳ ಮೂಲಕ ಶಿವಪ್ರಸಾದ ಸುಬಣಕಲ್ ಆನ್ ಆಗಿರುವ ಸಂದರ್ಭ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಯೋಗೇಶ ದಾಳಿಯಲ್ಲಿ ಪ್ರಮುಖ ದಾಳಿಗಾರರೆಲ್ಲರೂ ಹೊರಾಂಗಣದಲ್ಲಿರುವ ಸಂದರ್ಭದಲ್ಲಿ ಪಂದ್ಯ ಅದ್ಭುತವಾದ ಪಾದಚಲನೆ ಲೋಬಿಯನ್ನು ಪ್ರವೇಶ ಮಾಡುವ ಮೂಲಕ ಖಚಿತತೆ ವಿಶ್ವಾಸಗಳೊಂದಿಗೆ ಅವಿನಾಶನನ್ನು ನೆಚ್ಚಿಕೊಂಡಿದ್ದ ದಾಳಿ. ಸಿಕ್ಸ್ 6-4 ವಿನಯ್. ಆಹಾ ಅಡ್ಡಡ್ಡ ಮುಟ್ಟಿದ್ದಲ್ಲ ಲಾಭ. 2 ಪಾಯಿಂಟ್ಸ್. ಅದೃಷ್ಟದ ಅಂಕಗಳಿಕೆಯ ಜೊತೆಗೆ ಅಂತರದಲ್ಲಿ ಮತ್ತೆ ಮುಂದುವರಿತಾ ಇದೆ ಶೋಧನೆ. ಅಂಕಣ ಬರಿದಾಗುವ ಸೂಚನೆಯಲ್ಲಿದ್ದ ಸಾಯಿ ಪ್ರೋ ಇದೀಗ ಅಂಕಣವನ್ನು ಮತ್ತೆ ತುಂಬಿಸಿಕೊಳ್ಳುವ ಬರದಲ್ಲಿದೆ. ಲೈನ್ ಅಂಪೈರ್ ಬಿ ಅಲರ್ಟ್. ನಾ ಊರು ಉಂಟು ನನ್ನ ಲೈನ್ ಅಂಪೈರ್ ಇಂಚಿ ಬರ ನಡುಕು ಈ ಬೊಲ್ಪನ ಬರಿ ಮೂಲಿರಲಿ ಅಂಪೈರ್ ಅಂಪೈರ್ ತೀಯೇ ಮೀನ್ ಅಂಪೈರ್ ಪಕ್ಕ 65 ರೂಪಾಯಿ ಜ್ಞಾನಕ್ಕೆ ಅಂಪೈರ್. ವಿನಯ್ ಪರಿಣಾಮಗಳ ಮೂಲಕ ಸ್ಪರ್ಧೆಯಲ್ಲಿ 6-6 ಸಮಬಲದಲ್ಲಿ ಪಂದ್ಯ. ಶ್ರೇಷ್ಠ ನಿಲುವುಗಳ ಮೂಲಕ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತವಕಗಳಲ್ಲಿ ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಮರಳಿದ ಆಟಗಾರ ವಿನಯ್. ಅವಿನಾಶ್ ಸತತವಾಗಿ ದಾಳಿಗಳಲ್ಲಿ ಎದುರಾಳಿಯನ್ನು ಬಂಧಿಸಲೇಬೇಕಾದ ಅನಿವಾರ್ಯತೆಯ ಸಂದರ್ಭಗಳು ಅಂಕಣದ ಒಳಭಾಗದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಸಿಕ್ಕ ಅವಕಾಶ. ಯೋಗೀಶನ ಅದ್ಭುತ ಆಂಕಲ್ ಹೋಲ್ಡ್ಗೆ ಸಂಘಟಿತವಾದ ಬಲದ ಜೊತೆಗೆ ಅಂಕದ ಗಳಿಕೆ. ಮಧ್ಯಂತರ ವಿರಾಮ 7-6 ಪಂದ್ಯ. ಸವನಾಲಿನ ಮುನ್ನಡೆ. ಒಂದು ಅಂಕದ ಅಂತರದಲ್ಲಿ ಸವನಾಲಿನ ಮುನ್ನಡೆಯ ಜೊತೆಗೆ 3 ಪಾಯಿಂಟ್ ಸೂಪರ್ ಆಕ್ಟ್. ಕ್ಷಣಕಾಲದಲ್ಲಿ ಪಂದ್ಯವನ್ನ ತಮ್ಮ ತೆಕ್ಕೆಗೆಳೆದುಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರರು ನಿರೀಕ್ಷಿತವಾದ ಅವಕಾಶಗಳಲ್ಲಿ ಪಂದ್ಯವನ್ನ ತಮ್ಮ ತೆಕ್ಕೆಗೆಳೆದುಕೊಳ್ಳುವಂತಹ ಯೋಜನೆಗಳನ್ನು ರೂಪಿಸಿರುವ ಆಟಗಾರರು. ನವಾಸ ಕ್ಷಿಪ್ರಗತಿಯಲ್ಲಿ ಮರಳುವ ಆಟಗಾರನನ್ನ ಬಂಧಿಸುವ ಮೂಲಕ ಸಂಘಟಿತವಾಗಿ ಅಂಕಣದಲ್ಲಿ 13-6 ಪಂದ್ಯ. ಸಮಾನ ಹೋರಾಟಗಳ ಮೂಲಕವಾಗಿ ಪಂದ್ಯದ ಪ್ರತಿ ಅವಧಿಗಳನ್ನು ಮುಂದುವರಿಸಿರುವಂತಹ ತವಕ ಅದ್ಭುತವಾದ ಹೋರಾಟಗಳಲ್ಲಿ ವಿಕ್ರಾಂತನ ಪ್ರತಿಭಾಗದ ಬೇಟೆಗಳ ಮೂಲಕ ಮುಂದುವರಿದ ಮುನ್ನಡೆ. ಫೈನಲ್ ಕದನದ ರೋಚಕತೆಗಳ ಮೂಲಕ ಹೋರಾಟವಿದೆ. ಆಹಾ ವಿನಯ್ ಮತ್ತೆ ಅಂತರವನ್ನ ಕಾಯ್ದುಕೊಳ್ಳುವ ನೀತಿಗಳ ಜೊತೆಗೆ ಅನುಭವದ ಆಟ ಮುಂದುವರೆಸುವ ತವಕದಲ್ಲಿ ಮಿಡ್ಲೈನ್ ಸಮೀಪ
ಸೂಪರ್ ಡೂಪರ್ ದಾಳಿ ಮೂಲಕ 4 ಅಂಕಗಳು. ಸಮಾನತೆಯ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಹೋರಾಟ ಮತ್ತೆ ಮುಂದುವರಿಯುತ್ತಾ ಇದೆ. ಬಹಳಷ್ಟು ದೊಡ್ಡ ಅಂತರವನ್ನು ಕಾಯ್ದುಕೊಂಡಿರುವ ಯೋಜನೆಗಳಲ್ಲಿ ಯಶಸ್ಸನ್ನು ದಾಖಲಿಸಿಕೊಂಡಿರುವ ಸವನಾಲಿನ ವಿರುದ್ಧವಾಗಿ ಕೊಂಬೇಲು ಅಲ್ಪ ಅಂತರದ ಹಿನ್ನಡೆ ಇದೀಗ ಅಂತರವನ್ನು ಹೆಚ್ಚಿಸಿಕೊಂಡಿದೆ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಹತ್ತೊಂಬತ್ತು 6ರಲ್ಲಿ ರಚನ್ ಮೂಲಕ ದಾಳಿ. ನವಾಜ ಆಲೌಟಿನ ಪೂರ್ಣಾಂಕವನ್ನು ದಾಖಲಿಸಿ ಕಾರ್ತಿಕ್ ಚೇತನ್ ಮಾನಿಂಜ ಪ್ರಯತ್ನ 2 ಪಾಯಿಂಟ್ಸ್. ಅವಳಿ ಅಂಕಗಳು. ಅಂತರ ಮುಂದುವರಿಯುತ್ತಲೇ ಇದೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಫೈನಲ್ ಕದನದ ಹೋರಾಟದಲ್ಲಿ ಶಿವಪ್ರಸಾದ ಗಾಡ್ರಿಗೆ ರೆಸ್ಟ್ ಬೇಕಾಗಿತ್ತು. ಪ್ರಸ್ತುತ ಹೊರಾಂಗಣಕ್ಕೆ ವಿಶ್ರಾಂತಿಯಲ್ಲಿ ಅರಣ್ಯ ಪಾಲಕ. ಸಿಂಗಲ್ ಪಾಯಿಂಟ್. ಸಬೀರಾ ದಾಳಿಯಲ್ಲಿ 2 ವಿಭಾಗಗಳಲ್ಲಿ ಆಡಿರತಕ್ಕಂಥ ಆಟಗಾರ. ಕೆಜಿ ಹಾಗೂ ಮುಕ್ತ ವಿಭಾಗದಲ್ಲಿ ಅವಕಾಶಗಳ ಜೊತೆಗೆ ಕೊನೆಯ 2 ನಿಮಿಷ ಸ್ಪರ್ಧೆಯ ಕಣದಲ್ಲಿ. ಪಕ್ಕ ತೂಪುನಿ ಅಂಚೆ ಬಂದಿದೆ ತುಂಬ ಸ್ಪಷ್ಟ ನಿರ್ಧಾರಗಳ ಮೂಲಕವಾಗಿ ಅಂತಿಮವಾಗಿ ಹೋರಾಟದ ಪೂರ್ಣ ಪ್ರಮಾಣದ ಯಶಸ್ಸು ಸಾಯಿ ಪ್ರೊ ಡಿಜಿಟಲ್ ಈವೆಂಟ್ಸ್ ತಂಡಗಳ ಸವನಾಲಿನ ಪರವಾಗಿ. ಇದರೊಂದಿಗೆ ಫೈನಲ್ ಕದನದಲ್ಲಿ ಸವನಾಲಿನ ಸಾಯಿ ಪ್ರೊ ಗೆಲುಗೊಳ್ಳದಾದ ಅಭಿವಂದನೆ ರನ್ನರ್ ಅಪ್ ತಂಡ ಅಚ್ಚು ಅಭಿಮಾನಿ ಬಳಗಕ್ಕೆ.